ಕುಡಿಯಲ್ ಬೈಲ್ದ ಜೈಲ್ ಮಾರ್ಗದಲ್ಪ ಸೋಮವಾರ ಬೆಲ್ಜಿಯಂ ವೆಫಲ್ ವೇವ್ಸ್ ಬೇಕರಿ ಐಟಮ್ಸ್ ಬೊಕ್ಕ ಜ್ಯೂಸ್ ದ ಅಂಗಡಿ ಉದಿಪನಾಂಡ ಶಾಸಕರ ವೇದವ್ಯಾಸ್ ಕಾಮತ್ ಉದ್ಯಮಿ ಶಿವಾನಂದ್ ಬೊಕ್ಕ ಗಂಗಾಧರ್ ಪಾಲ್ಗೊಂಡರ. ಕುಡ್ಲಾಕುಡಿಯಲ್ ಬೈಲ್ ಜೈಲ್ ಮಾರ್ಗದ ಕಟ್ವಣ ಒಂಜೆಟ್ಟು ಸೋಮವಾರ ಬೆಲ್ಜಿಯನ್ ವೆಫಲ್ ವೇವಸ್ ಅಂಗಡಿ ಉದಿಪನಗು ಅಟ್ಟಣೆ ಮಲ್ತದಿತ್ತೆರ. ಸಂಸ್ಥೆದ ಯಜಮಾನರ್ನ ಅಪ್ಪೆ ಭವಾನಿ ಬೆಲ್ಜಿಯನ್ ವೇಫಲ್ ವೇವಸ್ ಅಂಗಡಿನ ಉದಿಪನ ಮಲ್ತೆರ. ಈ ಪೊರ್ತುಡು ಬಿನ್ನೆರ ಪಾತಿರ್ದ ಬೆಲ್ಜಿಯನ್ ವೆಫಲ್ ವೇವ್ಸ್ ಸಂಸ್ಥೆಗೆ ಎಡ್ಡೆಪ್ಪು ಬೈಕಿಯರ. ಸಂಸ್ಥೆದ ಯಜಮಾನರು ಪ್ರದೀಪ್ ರಾವ್ ಬೆಲ್ಜಿಯನ್ ವೆಫಲ್ ವೇವಸ್ ಸಂಸ್ಥೆದ ವಿಶೇಷತೆಯನ್ನು ತೆರಿಪಾಯಿರ. ಶಾಸಕರ ವೇದವ್ಯಾಸ್ ಕಾಮತ್, ವಿಕ್ರಮ್ ಟ್ರಾವೆಲ್ಸ್ ದ ಯಜಮಾನರು ಶಿವಾನಂದ, ದುರ್ಗಾ ಸ್ಯಾನಿಟರಿದ ಗಂಗಾಧರ್ ಪಾಲ್ಗೊಂಡಿರ. ಜನಕ್ಲಿನ ಮೆಚ್ಚುಗೆ ಹಿಡಿದು ಎಡ್ಡೆ ಅಭಿಪ್ರಾಯ ಒಪ್ಪುನ ಈ ಬೆಲ್ಜಿಯನ್ ವೆಫಲ್ ವೇವ್ಸ್ ಕುಡ್ಲದ ರಡ್ಡನೇ ಶಾಪ್ ಆದ ಕೊಡಿಯಲ್ ಬೈಲಡು ಶುರುವಾತಂಡ. ತರಾವರಿ ಜ್ಯೂಸಿನ ಒಟ್ಟಿಗೂ ಕೇರಳ ಸ್ಪೆಷಲ್ ಸರ್ಬತ್ತಿನ ಈ ಸಂಸ್ಥೆಡ ಒದಗಾವಿರ. ಆ್ಯಕ್ಚುಲಿ ಇದು ಚಾಕ್ಲೇಟ್ ಮೇಡ್ ವಫಲ್ಸ್ ಅಂತ, ಇಟ್ಸ್ ಲೈಕ್ ಅ ಬಿಸ್ಕೆಟ್ ಆ ಥರ ಬರುತ್ತೆ. ಇದಿಲ್ಲಿ ನ್ಯೂ ಕಾನ್ಸೆಪ್ಟ್ ಇನ್ನು ಮಂಗಳೂರಲ್ಲಿ ಸೆಕೆಂಡ್ ಶಾಪ್ ಇದು ಔಟ್ಲೆಟ್ ಓಪನ್ ಆಗ್ತಿರೋದು ನಮ್ಮದು. ಪಬ್ಲಿಸಿಟಿ ಚೆನ್ನಾಗಿದೆ, ಪೀಪಲ್ ರೆಸ್ಪಾನ್ಸು ಚೆನ್ನಾಗಿದೆ. ಟೈಪ್ಸ್ ಆಫ್ ಚಾಕ್ಲೇಟಲ್ಲಿ ಚಾಕ್ಲೇಟ್ ಇದೆ, ಶೇಕ್ಸಲ್ಲಿ ತುಂಬ ಟೈಪ್ಸ್ ಇದೆ, ಫ್ಲೇವರ್ಸಲ್ಲಿ ತುಂಬ ವೆರೈಟೀಸ್ ಇದೆ.